ಸುಂದರ ಪರಿಸರ ನಿರ್ಮಾಣಕ್ಕಾಗಿ ಶಾಲಾ ಆವರಣದಲ್ಲಿ ಕಳೆದ 12 ವರ್ಷದಿಂದ ಪೋಷಣೆ ಮಾಡಲಾಗಿದ್ದ ಶ್ರೀಗಂಧದ ಮರವನ್ನು ರಾತ್ರೋರಾತ್ರಿ ಕಳ್ಳರ ತಂಡ ಕತ್ತರಿಸಿ ಪರಾರಿಯಾಗಿರುವ ಘಟನೆ ಕೊರಟಗೆರೆ ತಾಲೂಕಿನ ಳವನಹಳ್ಳಿ ಗ್ರಾಮದ ಜೈನಾಬಿಯಾ ಶಾಲೆಯ ಆವರಣದಲ್ಲಿ ನಡೆದಿದೆ. ಆಡಳಿತ ಮಂಡಳಿ ಮತ್ತು ವಿದ್ಯಾರ್ಥಿಗಳು 3 ಶ್ರೀಗಂಧದ ಮರಗಳನ್ನು ಬೆಳೆಸಿದ್ರು. ಶಾಲಾ ಆವರಣದಲ್ಲಿ ಸಿಸಿಟಿವಿಯನ್ನು ಅಳವಡಿಸಲಾಗಿದೆ. ಆದರೆ ಸಿಸಿಟಿವಿ ಇಲ್ಲದಿರುವ ಕಡೆಯಿಂದ ಆಗಮಿಸಿದ ಕಳ್ಳರ ತಂಡ ಶ್ರೀಗಂಧದ ಮರವನ್ನು ಕತ್ತರಿಸಿಕೊಂಡು ಪರಾರಿಯಾಗಿದ್ದಾರೆ. 7 ಅಡಿ ಉದ್ದದ ತುಂಡು ಕತ್ತರಿಸಿಕೊಂಡು ಮರದ ಸುಳಿಯನ್ನ ಸ್ಥಳದಲ್ಲೇ ಬಿಟ್ಟು ಪರಾರಿಯಾಗಿದ್ದಾರೆ. ಈ ಬಗ್ಗೆ ಕೊರಟಗೆರೆ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದ್ದು, ಇನ್ನು ಉಳಿದ 2 ಮರಗಳ ರಕ್ಷಣೆ ಆಗಬೇಕಾಗಿದೆ. ಪೊಲೀಸರ ತಂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಹೆಚ್ಚಿನ ತನಿಖೆ ಕೈಗೊಂಡಿದ್ದಾರೆ. ಜೈನಾಬಿಯಾ ಶಾಲೆಯಲ್ಲಿ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೀವಿ. ಸುಮಾರು 12 ವರ್ಷದಿಂದ ಇಲ್ಲೊಂದು ಗಂಧದ ಗಿಡ ಇತ್ತು. 3 ಗಿಡ ಇದ್ದಾವೆ, ಇನ್ನು 2 ಗಿಡ ಇದ್ದಾವೆ. 11ರ ರಾತ್ರಿ ಅಂದರೆ 12ನೇ ತಾರೀಕು ನೈಟು ಯಾರ ಕಳ್ಳರುಗಳು ಕೇಳಿಗಳು ಬಂದು ಈ ಮರನ ಕಡ್ಕೊಂಡು ಹೋಗಿದ್ದಾರೆ. ಅದರಲ್ಲಿರ್ತಕ್ಕಂಥ ಸೇಗಿದೆಯಲ್ವ, ಅದು 3 ಅಡಿ ಮಾತ್ರ ತಗೊಂಡೋಗಿದ್ದಾರೆ. ಕಾಂಪೌಂಡ್ ಆರ್ಬಿಟ್ಟು ಕಾಂಪೌಂಡಲ್ಲಿರ್ತಕ್ಕಂಥ ಗಿಡನೂ ಸಹ ಮುರಿದಾಕಿ ಹೋಗಿದ್ದಾರೆ. ದಯವಿಟ್ಟು ಇನ್ನು 2 ಗಿಡಗಳಿದ್ದಾವೆ, ಆ ಗಿಡಗಳಿಗೆ ರಕ್ಷಣೆ ಕೊಡಬೇಕು, ಇದು ಮಾಡ್ಕೊಡ್ಬೇಕಂತ ಕೇಳ್ಕೊತಾ ಇದ್ದೀವಿ. ಪೊಲೀಸರಿಗೂ ನಾವು ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ. ಅವರು ಬಂದು ನೋಡ್ಕೊಂಡು ಹೋಗಿದ್ದಾರೆ. ಮತ್ತು ಅರಣ್ಯ